ಸಿದ್ದಿ ಎಂಟರ್ಟೈನ್ಮೆಂಟ್ಸ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಓಲ್ಡ್ ಮಾಂಕ್ ಸಿನಿಮಾಕ್ಕೆ ನೂತನ ಕಲಾವಿದರ ಆಯ್ಕೆಗಾಗಿ ಮಂಗಳೂರಿನ ಕೆನರಾ ಪ್ರೌಢಶಾಲೆಯಲ್ಲಿ ಜನವರಿ 12ರಂದು ಕಲಾವಿದರ ಆಡಿಷನ್ ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ನಿತಿನ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ಓಲ್ಡ್ ಮಾಂಕ್ ಸಿನಿಮಾಗೆ ಕಲಾವಿದರು ಬೇಕಾಗಿದ್ದು ಆ ಪ್ರಯುಕ್ತ ಆಡಿಷನ್ ಆಯೋಜಿಸಲಾಗಿದೆ. ಜನವರಿ 12ರಂದು ಕಲಾವಿದರ ಆಯ್ಕೆ ನಡೆಯಲಿದೆ. ಕಲಾವಿದರ ವಯೋಮಿತಿ 7ರಿಂದ 15 ವರ್ಷದೊಳಗಿನ ಮಕ್ಕಳು, 15ರಿಂದ 50 ವರ್ಷದೊಳಗಿನ ಪುರುಷರು ಹಾಗೂ ಮಹಿಳೆಯರು, 50 ವರ್ಷ ಮೇಲ್ಪಟ್ಟ ವಯೋವೃದ್ಧರು ಆಯ್ಕೆ ನಡೆಯಲಿದೆ. ಆಸಕ್ತ ಕಲಾವಿದರು ಈ ಆಡಿಷನ್ನಲ್ಲಿ ಪಾಲ್ಗೊಳ್ಳಬಹುದು ಎಂದು ಹೇಳಿದರು. In this audition, we are looking for candidates or artists from the age group of 7 to 15, up to the age of 50 and beyond 50 and the more age groups divide ಮಾಡಿದ್ದೇವೆ. ಕನ್ನಡ ಚಲನಚಿತ್ರ ಆಗಿರೋದ್ರಿಂದ we would like to have the artists coming in and contributing and speaking in Kannada if possible. ಇಲ್ಲಾಂದ್ರೆ ಬೇರೆ ಭಾಷೆಯಲ್ಲೂ ಅವರು ಬಂದು ಅವರು ಆಡಿಷನ್ ಕೊಡಬೇಕು. ಸೊ ಎಂ.ಜಿ. ಶ್ರೀನಿವಾಸ್ ಅವರು ಫಸ್ಟ್ ಮೂವಿ ಮಾಡಿರೋದು ಟೋಪಿವಾಲ ಅಂತ. ಅದರ ನಂತರ ಶ್ರೀನಿವಾಸ ಕಲ್ಯಾಣ್ ಅಂತ ಒಂದು ರೊಮ್ಯಾಂಟಿಕ್ ಕಾಮಿಡಿಯನ್ನು ಮಾಡಿದ್ರು. ಅದರ ನಂತರ ಬೀರ್ಬಲ್ ಅಂತ ಮೂವಿ ಮಾಡಿದ್ರು ಹಾಗೂ ಅವರು ಆ್ಯಕ್ಟರ್ ಕೂಡ. ಸೊ ದ ರೀಸೆಂಟ್ ಮೂವಿ ಇನ್ ವಿಚ್ ಹಿ ಹ್ಯಾಸ್ ಆ್ಯಕ್ಟೆಡ್ ಇಸ್ ದಯಾಲ್ ಪದ್ಮನಾಭನ್ ಅವರ ರಂಗನಾಯಕಿ ಅಂತ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ರು. ಸೊ ನೌ ಹಿ ಈಸ್ ಕಮಿಂಗ್ ಅಪ್ ವಿತ್ ಹಿಸ್ ನೆಕ್ಸ್ಟ್ ಮೂವಿ ದಟ್ ಈಸ್ ಓಲ್ಡ್ ಮಾಂಕ್. ಓಲ್ಡ್ ಮಾಂಕ್ ಮೂವಿಯಲ್ಲಿ ಹಿ ಈಸ್ ಡೈರೆಕ್ಟರ್ ಆಸ್ ವೆಲ್ ಆಸ್ ದ ಆ್ಯಕ್ಟರ್ ಹೀರೋ ಇನ್ ದ ಮೂವಿ. So for the other roles in the movie, the auditions ನಡೆಸ್ತಾ ಇರೋದು. So film, as I told, is Old Monk. Direction is M.G. Srinivas. Producer ಪ್ರದೀಪ್ ಶರ್ಮಾ ಅಂತ. ಸಿನಿಮಾಟೋಗ್ರಫರ್ ಶ್ರೀಶಾ ಕುಡುವಲ್ಲಿ. ಅವರು ಯಜಮಾನ ಹಾಗೂ ರೀಸೆಂಟ್ಲಿ ಗೀತಾ ಅಂತ ಒಂದು ಮೂವಿ ಬಂದಿತ್ತು, ಅದರಲ್ಲಿ ಅವರು